ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ಹೇಳುತ್ತೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯವಿಲ್ಲದ ವಿಚಾರ. ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ನೀಡ್ತಾ ಇರುವ ಹೇಳಿಕೆ ಸರಿ ಇಲ್ಲ ಅಂತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಕೊಲೆಯಾದ ಹರ್ಷನ ಕುಟುಂಬಕ್ಕೆ ಬಿಜೆಪಿಯಿಂದ ಟಿಕೆಟ್ ನೀಡಿ ಅಂತ ಕಾಂಗ್ರೆಸ್ ಹೇಳಿಕೆಗೆ ಉಡುಪಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಚಿವರು, ನಿಮ್ಮ ಅಧಿಕಾರ ಅವಧಿಯಲ್ಲಿ 23 ಮಂದಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕೊಲೆಯಾಗಿದೆ. ಇವರ ಸಾವಿನ ಕುರಿತಾಗಿ ನಿಮ್ಮ ಪ್ರತಿಕ್ರಿಯೆ ಏನಿತ್ತು? ನೀವು ಯಾಕೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿಲ್ಲ? ನಿಮ್ಮ ಸರ್ಕಾರದ ಇಂತಹ ಪ್ರಕರಣಗಳನ್ನು ಅವತ್ತೇ ನಿಯಂತ್ರಣ ಮಾಡ್ತಾ ಇದ್ರೆ, ಆರೋಪಿಗಳ ಮೇಲಿರುವ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳದೆ ಇರ್ತಾ ಇದ್ರೆ ಇವತ್ತು ಹರ್ಷನಂತಹ ಹಿಂದೂ ಕಾರ್ಯಕರ್ತರ ಕೊಲೆಗಳು ಆಗ್ತಾ ಇರಲಿಲ್ಲ. ಹರ್ಷನನ್ನ ಕೊಲೆ ಮಾಡಿರುವ ಆರೋಪಿಗಳ ವಿಚಾರದಲ್ಲಿ ಯಾವುದೇ ವಿನಾಯಿತಿ ಇಲ್ಲ. ಇದರ ಹಿಂದಿರುವ ಷಡ್ಯಂತ್ರವನ್ನ ಭಾರತೀಯ ಜನತಾ ಪಾರ್ಟಿ ಶೀಘ್ರವಾಗಿ ಬಯಲಿಗೆಳೆಯುತ್ತೆ. ನಮ್ಮ ಪಕ್ಷದ ಹರ್ಷನ ಕುಟುಂಬದ ಜೊತೆ ಇದ್ದು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ಟಿಕೆಟ್ ಕೊಡಬೇಕು ಏನು ಬಿಡಬೇಕು ಅಂತ ಭಾರತೀಯ ಜನತಾ ಪಕ್ಷ ಹೇಳುತ್ತೆ. ಈ ಕಾಂಗ್ರೆಸ್ನವರಿಗೆ ಟಿಕೆಟ್ ಕೊಟ್ಟವರಿಗೆಲ್ಲ ಕೊಡಿ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ರಾಜಕೀಯ ಪಕ್ಷವೊಂದರ ಜವಾಬ್ದಾರಿ ಹೇಳಿಕೆ ಅಲ್ಲ. ಯಾರಾದರೂ ಕುಚೋದಕ್ಕೋಸ್ಕರ ಅಂತ ಹೇಳಿರ್ಬೋದು. ಯಾರಿಗೆ ಯಾವ ಟಿಕೆಟ್ ಕೊಡಬೇಕು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಪಾರ್ಟಿ ನಿರ್ಧಾರ ಮಾಡುತ್ತೆ. ಹರ್ಷನ ಕುಟುಂಬಕ್ಕೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಹರ್ಷನ ಕುಟುಂಬದ ಪೂರ್ತಿ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮುಂದಾಗಿದೆ. ಅವ್ರ ಮನೆ ಹೋಗಿದ್ದೇವೆ, ನಮ್ಮ ಮಿತಿಯೊಳಗೆ ಅವರಿಗೆ ಸಹಕಾರಗಳನ್ನು ಕೊಟ್ಟಿದ್ದೇವೆ. ನಾನು ಕಾಂಗ್ರೆಸ್ ಅವರಿಗೆ ಒಂದೇ ಮಾತು ಕೇಳೋನು, ನಿಮ್ಮ ಅಧಿಕಾರದ ಅವಧಿಯಲ್ಲಿ 23 ಜನ ಬಿಜೆಪಿ ಕಾರ್ಯಕರ್ತರಿಗೆ ಅನಾಹುತಗಳಾಯ್ತಲ್ಲ, ಕೊಲೆ ಆಯ್ತಲ್ಲ, ಸಾವಾಯ್ತಲ್ಲ. ರುದ್ರೇಶ್ ಇರ್ಬೋದು, ಮೈಸೂರಿನ ರಾಜು ಇರ್ಬೋದು, ಪ್ರಶಾಂತ್ ಪೂಜಾರಿ ಇರ್ಬೋದು, ಇವೆಲ್ಲ ಸಾವು ನೋವುಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿತ್ತು? ಭಾರತೀಯ ಜನತಾ ಪಕ್ಷ ಹರ್ಷನಿಗಾದಂಥ ನೋವಿಗೆ ಸ್ಪಂದನೆ ಮಾಡುವಂಥ ಕೆಲಸಗಳು ಮಾಡಿದೆ. ಅವ್ರ ಮನೆ ಹೋಗಿದ್ದೇವೆ, ಅವರ ತಂದೆ ತಾಯಿಗಳ ಜೊತೆ ಮಾತಾಡಿದ್ದೇವೆ. ಎಲ್ಲರೂ ಕೂಡ ಅವರ ಕುಟುಂಬಕ್ಕೆ ನೆರವನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹರ್ಷನನ್ನು ಕೊಂದವರು ಯಾರು? ಯಾರು ಭಯೋತ್ಪಾದಕರಾಗಿದ್ದುಕೊಂಡು ಉಗ್ರಗಾಮಿತ್ವಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಅವರು ಹರ್ಷನನ್ನು ಕೊಲೆ ಮಾಡ್ತಾರೆ ಅಚಾನಕ್ಕಾಗಿ. ನಿಮ್ಮ ಸರ್ಕಾರಗಳು ಇದನ್ನೆಲ್ಲ ನಿಯಂತ್ರಣ ಮಾಡಿದ್ದಿದ್ರೆ, ಅವರಿಗೆ ಪ್ರೋತ್ಸಾಹ ಕೊಡದೇ ಇದ್ದರೆ, ಅವ್ರ ಮೇಲೆ ಇರುವಂಥ ಕೇಸನ್ನು ವಾಪಸ್ ತೆಗೆದೇ ಇದ್ದರೆ ಇಂಥ ಅನಾಹುತಗಳಾಗ್ತಾ ಇತ್ತು. ಯಾವ ಕಾರಣಕ್ಕೂ ಕೂಡ ಹರ್ಷನ ಕೊಲೆ ಮಾಡಿದವರನ್ನು ರಿಯಾಯಿತಿ ಕೊಡುವಂಥ ಪ್ರಶ್ನೆ ಇಲ್ಲ. ಅದರ ಹಿಂದಿರುವಂಥ ಷಡ್ಯಂತ್ರವನ್ನು ಬಯಲಿಗೆಳಿತೇವೆ. ಹರ್ಷನ ಕೊಲೆ ಸಾವೇ ಕೊನೆಯದಾಗುವಂತ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುತ್ತೆ.